ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಕಾರ್ಯಕರ್ತನಲ್ಲಿದೆ. ಆ ಕಾರ್ಯಕರ್ತನಿಗೆ ಎಲ್ಲಿ ಶಕ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಆದರ್ಶ ನಾಯಕತ್ವ, ಮಾದರಿ ನಾಯಕತ್ವ, ಕಾರ್ಯಕರ್ತನಲ್ಲಿ ರಾಜಕೀಯ ಚಿಂತನೆಯ ಜೊತೆಗೆ ಅಭಿವೃದ್ಧಿಯ ಏನಾದರೂ ಮೊಳಕೆಯನ್ನು ಬಿತ್ತಿದ್ದದ್ದು ಇರ್ಬೋದು. ಅದು ಯಡಿಯೂರಪ್ಪನವರು. ಅನುದಾನಗಳು ಅಥವಾ ಬೆಳವಣಿಗೆಗಳು ಒಂದು ಭಾಗ ಆದರೆ, ಒಬ್ಬ ರಾಜಕೀಯ ಇಚ್ಛಾಶಕ್ತಿಗೆ ಅಥವಾ ಸಾರ್ವಜನಿಕ ಸೇವೆ ಮಾಡುವಂತ ಕಾರ್ಯಕರ್ತನಿಗೆ ಒಬ್ಬ ಆದರ್ಶ ಪುರುಷನಾಗಿ, ಆದರ್ಶ ಏನು ಅಂತ ಹೇಳಿದ್ರೆ ಬರೇ ಆದರ್ಶಗಳು ಪುಸ್ತಕದಲ್ಲಿ ಅಲ್ಲ, ಸ್ವತಃ ಅನುಭವಿಸಿ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಅವರ ಕಥೆಗಳನ್ನು ಓದಿದಾಗ ಅವರು ಸ್ಕೂಟರ್ಗಳಲ್ಲಿ ಜೊತೆಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ಬೈಠಕ್ಗಳನ್ನು ಮಾಡ್ತಾ ಇದ್ದದ್ದು ಇತಿಹಾಸಗಳು. ಆ ಸ್ಕೂಟರ್ನ ಪೆಟ್ರೋಲ್ ಖಾಲಿಯಾಗಿ ಅಲ್ಲಿ ನಿಂತಿರುವಂತ ಅಂತ ಹೇಳಿದ್ರೆ ಕಷ್ಟದ ದಿನಗಳಲ್ಲಿಯೂ ಕೂಡ ಸಂಘಟನೆಯೇ ಮುಖ್ಯ ಅಂತ ಹೇಳುವಂತ ಉದ್ದೇಶದಿಂದ ಯಡಿಯೂರಪ್ಪರವರು ಮನೆ ಮಾತಾಗಿದ್ದಾರೆ. ಅವರನ್ನು ಇವತ್ತಿಗೆ ನೆನಪು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ಪುಟ್ಟ ಕಾರ್ಯಕರ್ತನ ಹತ್ರ ಕೇಳಿದ್ರೆ ಯಡಿಯೂರಪ್ಪಾಕಿ ಅಂತ ಹೇಳಿದ್ರೆ ಜೈ ಹೇಳುವಷ್ಟು ಮನಸ್ಥಿತಿ ಇದೆ ಅಂತ ಹೇಳಿದ್ರೆ ಅದು ನಾಯಕತ್ವದ ಗುಣ, ಆದರ್ಶ ನಾಯಕತ್ವ, ರೈತ ಹೋರಾಟಗಾರ, ನೆಚ್ಚಿನ ಒಬ್ಬ ತಂದೆಯ ಸ್ಥಾನದಲ್ಲಿದ್ದು, ಕಾಮಧೇನು ಸ್ಥಾನದಲ್ಲಿದ್ದು ಪಕ್ಷದ ಕಾರ್ಯಕರ್ತನಿಗೆ ಬೇಕಾದಂತ ಎಲ್ಲ ಆಶಯಗಳನ್ನು ಪೂರೈಸುವ ಒಬ್ಬ ನಿಸ್ಸೀಮ ರಾಜಕಾರಣಿಯ ಜೊತೆಗೆ ಒಬ್ಬ ಹೃದಯವಂತಿಕೆಯ ಒಬ್ಬ ರಾಜಕಾರಣಿ. ಹಾಗಾಗಿ ಈ ಉತ್ಸವ ಇದಕ್ಕೆಲ್ಲ ಪ್ರೇರಣೆ ಆಗ್ಲಿಕ್ಕಿದೆ. ಈ ಉತ್ಸವದ ಪರಿಣಾಮ ಮುಂದಿನ ದಿನದಲ್ಲಿ ಭಾರತ ಪ್ರಕಾಶಿಸುತ್ತದೆ ಅಂತ ಹೇಳುವುದಕ್ಕೆ ಮುನ್ಸೂಚನೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಉತ್ಸವ ಚಾಲನೆಯನ್ನು ಕೊಡ್ಲಿಕ್ಕಿದೆ ಮತ್ತು ನಮಗೆ ಪ್ರೇರಣೆಯನ್ನು ಕೊಡ್ಲಿಕ್ಕಿದೆ ಅಂತ ಹೇಳುತ್ತಾ ನಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೇವೆ. ನಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಪ್ರೇರಣೆ ಸಿಕ್ಕಿ ಮುಂದಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ನಮ್ಮ ಪಕ್ಷ ಅದರ ಪ್ರೇರಣೆಯನ್ನು ಇಟ್ಟುಕೊಂಡು ಜಯಶಾಲಿಯಾಗಿ 48ರಲ್ಲಿ 48 ಪಂಚಾಯತಿಗಳನ್ನು ಕೂಡ ಗೆಲ್ಲುವ ಉತ್ಸಾಹ ಚಿಲುಮೆಯನ್ನು ಅಲ್ಲಿ ತಗೊಂಡು ಬರ್ತೇವೆ ಅಂತ ಹೇಳುವಂತ ಆಶಯದ ನುಡಿಯನ್ನು ಮಾತಾಡ್ತೇನೆ.